मोदी से, अमित शाह से, फासिಸಂ से, ಎಲ್ಲಿ ನೋಡಿದ್ರು ಆಜಾದಿ. ಇಡೀ ದೇಶ ಪೂರ್ತಿ ಆಜಾದಿ. ಎಲ್ಲಿ ನೋಡಿದ್ರು ತಿರಂಗ, ಎಲ್ಲಿ ನೋಡಿದ್ರು ನಮ್ಮ ಭಾರತದ ಧ್ವಜ. ನಿಜವಾಗ್ಲೂ ಈ ಒಂದು ದಿವಸ ನಮ್ಗೆ ತೋರಿಸಿರಲಿಲ್ಲಪ್ಪ. ಮಾನ್ಯ ಪ್ರಧಾನಿ ಅವರೇ, ಅಮಿತ್ ಶಾ ಅವರೇ, ನಿಮ್ಗೆ ಲಾಲ್ ಸಲಾಂ. ನಾವೆಲ್ಲ ಸೇರಿದ್ದೇವೆ. ಇದರಲ್ಲಿ ಮುಸಲ್ಮಾನರಿದ್ದಾರೆ, ಹಿಂದೂಗಳಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರಿದ್ದಾರೆ. ಇನ್ನೂ ಬಹಳ ಜನ ಮನೆಯಲ್ಲಿ ಕೂತಿದ್ದಾರೆ, ಆದರೆ ಅವ್ರ ಮನಸ್ಸೆಲ್ಲ ಇಲ್ಲಿದೆ. ಈ ತಿಂಗಳು ಪ್ರಾರಂಭದಲ್ಲಿ ಎಲ್ಲೋ ಒಂದು ಕಡೆ ಒಂದು 4 ಜನ, ಅಲ್ಲೋ ಒಂದು ಕಡೆ ಒಂದು 10 ಜನ ಒಂದು ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ಎಲ್ಲಿ ನೋಡಿದ್ರು ಜನಸಾಗರ, ಜನಸಾಗರ, ಆಜಾದಿ. ಅಂದ್ರೆ ಪ್ರತಿ ಒಂದು ಸ್ಪೀಚಲ್ಲಿಯೂ ಮೇರಾ ದೇಶ್ ಅಂತ ಹೇಳುವವ್ರಿಗೆ ನಿಜವಾಗ್ಲೂ ದೇಶ ಅಂತ ಏನಂತ ಕಾಣ್ತಾ ಇದೆ ಈಗ ಫಸ್ಟ್ ಟೈಮ್. ಮೊದಲನೇ ಬಾರಿಗೆ ಅವರಿಗೆ ದೇಶ ಅಂತ, ಇದನ್ನ ದೇಶ ಅಂತ ಎಲ್ಲ ಜನರು ಈಗ ತೋರಿಸ್ಕೊಡ್ಲಿಕ್ಕೆ ಶುರುವಾಗಿದ್ದಾರೆ. ಅದಕ್ಕೆ ಮೊನ್ನೆ ತುಮಕೂರಿಗೆ ಬಂದಾಗ ದೇಶ ಬಿಟ್ಟು ಬರೀ ಪಾಕಿಸ್ತಾನ್ 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 ಅಂತ ಮಾಡಿದ್ರು. ಯಾವ ಲೆಕ್ಕ ರೀ ಪಾಕಿಸ್ತಾನ್ ಭಾರತಕ್ಕೆ? ಪಾಕಿಸ್ತಾನ್ ಬಗ್ಗೆ ಮಾತಾಡ್ಲಿಕ್ಕೆ ಏನಿದೆ? ಯಾರು ಮಾತಾಡ್ತಾರೆ ಪಾಕಿಸ್ತಾನ ಬಗ್ಗೆ? ಅಂದ್ರೆ ಅಷ್ಟು ಪ್ರೀತಿ ಏನು ಪಾಕಿಸ್ತಾನ ಮೇಲೆ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಮೊನ್ನೆ ಒಂದು ಟಿವಿ ಶೋ ಅಲ್ಲಿ ಒಬ್ಬರು ಚಾಲೆಂಜ್ ಮಾಡಿದ್ರು, ಇವರಿಗೆ ಪಾಕಿಸ್ತಾನ್, ಮುಸಲ್ಮಾನ್, ಹಿಂದೂ, ಧರ್ಮ, ಆತಂಕವಾದ ಈ 5 ಪದ ಬಿಟ್ಟು ಇವರು 2 ನಿಮಿಷ ಮಾತಾಡ್ಲಿಕ್ಕೆ ಹೇಳಿ ನೋಡೋಣ ಅಂತ. ಆ ಆಪೋಸಿಟ್ ಇರೋಣ ಅದಕ್ಕೆ ಒಪ್ಕೊಂಡ. ಶುರು ಮಾಡಿದ 10ನೇ ಸೆಕೆಂಡ್ ಪಾಕಿಸ್ತಾನ ಅಂದ. ಅಂದ್ರೆ ಬಂಧುಗಳೇ, ಇವರ ಫ್ರೇಮ್ ವರ್ಕ್ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಗೊತ್ತಿದೆ ಈ NRC, CAA ಯಾರು ಇವರಿಗೆ ಕೇಳೂ ಇಲ್ಲ, ನಾವು ಕೇಳಿಲ್ಲ, ಪಾಕಿಸ್ತಾನವನ್ನು ಕೇಳಿಲ್ಲ, ಅಫ್ಘಾನಿಸ್ತಾನ ಕೇಳಿಲ್ಲ, ಹಿಂದೂ ಕೇಳಿಲ್ಲ, ಮುಸಲ್ಮಾನ ಕೇಳಿಲ್ಲ, ಮತ್ತೆ ಯಾರಿಗೆ ಇವರು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಎಲ್ಲರಿಗಿದೆ. ಅಂದ್ರೆ ನಮಗೆ ಆಗುವ ಅರಿವು ಕೂಡ ಆ ಮಟ್ಟಕ್ಕೆ ಅವರಿಗೆ ವರ್ಕ್ ಆಗ್ತಾ ಇಲ್ಲ ಅಂತ ನನಗೆ ಡೌಟ್ ಬರ್ತಾ ಇದೆ. ಆದ್ರೆ ದಡ್ಡತನದಕ್ಕೊಂದು ಲೆವೆಲ್ ಇದೆಯಲ್ಲ, ಒಂದು ಲೆವೆಲ್ ಇದೆಯಲ್ಲ, ಅದೇ ದಾಟಿ 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 ಹೋಗುವಾಗ ನಿಜವಾಗ್ಲೂ ದೊಡ್ಡ ಒಂದು ಪ್ರಶ್ನೆ ಆಗ್ತಾ ಇದೆ. ಅವರು ಈ ಕೆಲಸಗಳು ಮಾಡುವ ಒಂದೇ ಒಂದು ಉದ್ದೇಶ, ಈ ಅಮಿತ್ ಶಾ ಮತ್ತೆ ಮೋದಿ ಅವರು ಬಹಳ ಆತ್ಮೀಯರು. ಗುಜರಾತ್ ಮಾಡೆಲ್ ಅವರು ಡೆವಲಪ್ ಮಾಡಿದ್ದಾರೆ. ಗುಜರಾತ್ ಮಾಡೆಲ್ ಅಂದ್ರೆ ಎಲೆಕ್ಷನ್ ಅನ್ನು ಹೇಗೆ ಗೆಲ್ಲುವುದು ಅಂತ. ಆ ಎಲೆಕ್ಷನ್ ಗೆಲ್ಲಲಿಕ್ಕೆ ಅವರು ಒಂದು ಒಳ್ಳೆ ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ. ಆ ಮೆಜಾರಿಟಿ ಒಬ್ಬ ಮೈನಾರಿಟಿ ಹಿಡೀರಿ, ಅವರಿಗೆ ವಿಲ್ಲನ್ ಆಗಿ ತೋರಿಸಿ, ತನ್ನನ್ನು ಹೀರೋ ತೋರಿಸಿ ಒಂದು ಸಿಸ್ಟಮ್ ಮಾಡಿ ಎಲ್ಲ ದೇಶ್ ಅಂತ ಹೇಳಿದ್ರೆ ಮೆಜಾರಿಟಿ ಓಟ್ ನಮಗೆ ಬಂದ್ಬಿಡುತ್ತೆ ಅಂತ. ಇಷ್ಟೇ ಫಾರ್ಮುಲಾ ಅವ್ರದ್ದು. ಅಂದ್ರೆ ಅವ್ರು ಹಿಂದೂಯಿಂದೆಲ್ಲ ಹೇಳಲ್ಲ, ದೇಶ್ ಕೆಲಿಯೇ ಅಂತಾನೆ ಸ್ಟಾರ್ಟ್ ಮಾಡ್ತಾರೆ. ದೇಶ್ ಕೆಲಿಯೇ ಅಂತ ಸ್ಟಾರ್ಟ್ ಮಾಡಿದ್ರೆ ನಮ್ಮಂತ ಜನಸಾಮಾನ್ಯರು ಇಲ್ಲ ಅಂತ ಹೇಳಕ್ಕಾಗುತ್ತಾ? ಹೌದು ಅಂತ ಹೇಳ್ತೀವಿ. ಕಪ್ಪು ಹಣ ತರಬೇಕು, ಡಿಮಾನಿಟೈಸೇಷನ್ ಮಾಡಬೇಕು. ಯಾಕೆ? ದೇಶ್ ಕೆಲಿಯೇ. ಹಮ್ ಭಿ ಬೋಲೆ ಹಾ ಕರೋ. 370 ಅನ್ನು ಅಬ್ರಗೇಟ್ ಮಾಡಬೇಕು. ಯಾಕೆ? ದೇಶ್ ಕೆಲಿಯೇ. ಹಮ್ ಬೋಲೆ ಕರೋ, ದೇಶ್ ಕೆಲಿಯೇ. ಈ ದೇಶ್ ಕೆಲಿಯೇ ಅಂತ ಹೇಳಿ ಕೊನೆಗೆ ಈ ಪ್ರಶ್ನೆಗೆ ಬಂದಿದೆ, ನಮಗೆ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ತುಮಾರಾ ದೇಶ್ ಕ್ಯಾ ಹೈ ಕರ್ಕೆ ಅಲ್ಲೇ ಮಾಡಿರೋದು ಅವ್ರ ತಪ್ಪು. ಅವ್ರು ಯಾರಿಗೆ ಒಡೆದಾಟ ಮಾಡಿ ಯಾರಿಗೆ ಅವರು ಸ್ಪ್ಲಿಟ್ ಮಾಡಬೇಕು ಅಂತ ಅವರು ಅನ್ಕೊಂಡಿದ್ದಾರೋ, ಈ ಪ್ರಶ್ನೆ ಕೇಳಿದ ಮೇಲೆ ಅವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ. ಇದುವರೆಗೆ ಕೈಯಲ್ಲಿ ತಿರಂಗ ಹಿಡಿದೇ ಇರುವನು ಕೂಡ ಈಗ ತಿರಂಗ ಹಿಡಿದಿದ್ದಾನೆ. ನಿಜವಾಗ್ಲೂ ಇದೊಂದು ನಮ್ಮ ಇತಿಹಾಸದಲ್ಲಿ ಒಂದು ಸುವರ್ಣ ಅವಕಾಶ ನನ್ನ ಅಭಿಪ್ರಾಯಕ್ಕೆ. ಜನಸಾಮಾನ್ಯರು ಪ್ರಜಾಪ್ರಭುತ್ವ ಏನಂತೂ ಸರ್ಕಾರಕ್ಕೆ ಹೇಳಿಕೊಡುವ ಒಂದು ಇತಿಹಾಸದ ಒಂದು ಪಾರ್ಟ್. ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಇಲ್ಲ, ಜನ ಇಲ್ಲದೆ ಸರ್ಕಾರ ಇಲ್ಲ. ನೀವು ಕಾನೂನು ಮಾಡಿದ್ರೆ ಆ ಎಲ್ಲ ಕಾನೂನನ್ನು ಕೂಡ ನಾವು
ಹೌದು ಸ್ವಾಮಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿಕೊಂಡು ಹೋಗುವ ಜನ ನಾವಿಲ್ಲ. ನಮಗೆ ಭಾರತೀಯ ಅಂತ ಒಂದು ನಮ್ಮಲ್ಲಿ ಒಂದು ಮನಸ್ಸಲ್ಲಿ ಒಂದು ಪಾರ್ಟ್ ಇದೆ. ಎಲ್ಲ ಒಬ್ಬರು ಇಲ್ಲಿ ಕೂತಿರೋರು ಎಲ್ಲರಿಗಿದೆ, ಇನ್ನು ಬಹಳ ಜನಗಿದೆ, ಇನ್ನು ಬರ್ತಾರೆ ನೋಡಿ, ಇನ್ನು ಹೋದ ಬರ್ತಾನೆ ಇರ್ತಾರೆ. ಆ ಭಾರತೀಯಕ್ಕನ್ನು ನೀವು ಚಾಲೆಂಜ್ ಹಾಕುವಾಗ ನಾವು ಬಿಡಲ್ಲ. ನೀವು ಮಾಡಿರೋ ತಪ್ಪು ಅಲ್ಲೇ ಮಾಡಿದ್ರಿ, ನೀವು ಇನ್ನೂ ಸ್ವಲ್ಪ ದಿವಸ ಬೇರೆ ಬೇರೆ ವಿಷಯ ಮಾಡಿರಬಹುದು, ಆದರೆ ನೀವು ಈ ಪ್ರಶ್ನೆಯನ್ನು ಕೇಳಿಬಿಟ್ಟು ಇವತ್ತು ನಮ್ಮೆಲ್ಲರಿಗೂ ಒಂದು ಮಾಡಿದಿರಿ. ತುಂಬ ಧನ್ಯವಾದಗಳು ನಿಮಗೆ. ಈಗ ದೇಶ ಅಂತ ಏನೇ ಅಂತ ನಾವು ತೋರಿಸ್ತೀವಿ. ಬಂಧುಗಳೇ, ಇವರ ಸೂಕ್ಷ್ಮತೆ, ಇವರು ಮಾಡ್ತಾ ಇರುವ ವಿಷಯಗಳ ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಒಂದು ಮೂವಿ ನಡೆಯೋ ಥರ ನಮ್ಮೆಲ್ಲರಿಗೂ ಒಂದು ಮೂವಿ ತೋರಿಸಿದ್ರು ಇಷ್ಟು ದಿವಸ. ಇನ್ನೂ ಕೂಡ ಕೆಲವು ಜನ ಒಳಗೆ ಥಿಯೇಟರ್ ಒಳಗಡೆ ಕೂತಿದ್ದಾರೆ, ನಾವೆಲ್ಲ ಹೊರಗಡೆ ಬಂದಿದ್ದೀವಿ, ಇನ್ನೂ ಜಾಸ್ತಿ ಜನ ಬರ್ತಾರೆ. ಅವರು ಇದೆಲ್ಲ ಮಾಡಿ ಪವರ್ಗೆ ಬಂದ ಮೇಲೆ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನು ಹೇಳ್ತೀವಿ ನಮ್ಮ ಸಿಸ್ಟಮಲ್ಲಿ, ಆ ಇನ್ಸ್ಟಿಟ್ಯೂಷನ್ ಎಲ್ಲ ಒಂದೊಂದಾಗಿ ಹಿಡ್ತಾರೆ. ಫಸ್ಟ್ ಮೀಡಿಯಾವನ್ನು ಹಿಡ್ಕೊಳ್ತಾರೆ, ಆಮೇಲೆ ಯೂನಿವರ್ಸಿಟೀಸ್ಗೆಲ್ಲ ಅಟ್ಯಾಕ್ ಮಾಡ್ತಾರೆ. ಯಾಕಂದರೆ ಯೂನಿವರ್ಸಿಟೀಸಲ್ಲಿ ಎಲ್ಲ ಮಕ್ಕಳು ಇರ್ತಾರಲ್ಲ, ಅವ್ರಿಗೆಲ್ಲ ಅಟ್ಯಾಕ್ ಮಾಡ್ತಾರೆ. ಮತ್ತು ಅವ್ರು ಏನು ಅನ್ಕೊಳ್ತಾರೆ, ಟೋಟಲಿ ಸಿಸ್ಟಮ್ ನಮ್ಮ ಕಂಟ್ರೋಲ್ ಇದೆ, ಈಗ ಏನು ಮಾಡೋಕ್ಕಾಗಲ್ಲ, ನಾವು ಹೇಳೋದೇ ನ್ಯಾಯ, ನಾವು ಹೇಳುವುದೇ ಕಾನೂನು ಅಂತ ಒಂದು ಭ್ರಮೆಗೆ ಬಂದಿದ್ದಾರೆ. ಹಾಗಾಗಿ ಈ ಡಿಮಾನಿಟೈಸೇಷನ್ ಮಾಡುವಾಗ ಕೂಡ ಬಹಳ ಜನ ಹೇಳಿದ್ದಾರೆ, ಮಾಡಬೇಡ್ರಿ, ಇದು ಸರಿ ಇಲ್ಲ, ನಮ್ಮ ದೇಶಕ್ಕೆ ಇದು ಬೇಕಿಲ್ಲ ಈಗ ಸದ್ಯಕ್ಕೆ ಅಂತ. ಅವ್ರು ಕೇಳುವ ಪರಿಸ್ಥಿತಿಯಲ್ಲೇ ಇಲ್ಲ. ಮಾಡಿದ್ರು, ಸಾವಿರಾರು ಮಂದಿ ಅವರ ಜೀವನವನ್ನೇ ಕಳ್ಕೊಂಡಿದ್ರು ಈ ಡಿಮಾನಿಟೈಸೇಷನ್ ಅಲ್ಲಿ. ನಮಗೆ ಬಹಳ ಜನಕ್ಕೆ ಇಲ್ಲಿರೋರಿಗೆ ಗೊತ್ತಿರುತ್ತೆ. ಇವತ್ತು ಕೂಡ ಡಿಫೆಂಡ್ ಮಾಡ್ತಾ ಇದ್ದಾರೆ. ಇರಲಿ, 370 ಯಾರಿಗೂ ಹೇಳಿಲ್ಲ, ಇಡೀ ಒಂದು ರಾಜ್ಯವನ್ನೇ ಒಂದು ಜೈಲ. ಇವತ್ತುವರೆಗೆ ಅಲ್ಲಿರುವ ಜನಪ್ರತಿನಿಧಿಗಳು ಅವರಿರುವ ಜನಸಾಮಾನ್ಯರನ್ನು ಜೈಲಲ್ಲಿ ಇಟ್ಟಿದ್ದಾರೆ. ಅದು ಒಂದು ದೊಡ್ಡ ಸಮಸ್ಯೆ ಆದಾಗ ನನಗೆ ಸ್ವಲ್ಪ ಲೈಟಾಗಿ ಸ್ಟ್ರೈಕ್ ಆಯಿತು. ಇವರು ಮುಂದೆ ಎಲ್ಲಿ ಹೋಗ್ತಾರೆ ಅಂತ ಬಹಳ ಕ್ಲಿಯರ್ ಇದೆ, ಇವರು ಹೋಗುವ ದಾರಿ ತುಂಬ ಕ್ಲಿಯರ್ ಇದೆ. ಇದಕ್ಕೆ ನಾನು ಸರ್ಕಾರದಲ್ಲಿ ಕೂತ್ಕೊಂಡು ಅವರು ಹೇಳುವ ಕೆಲಸ ಮಾಡ್ತಾ ಇದ್ರೆ ಮುಂದೆ ನಾವು ಖಂಡಿತ ನಮ್ಮ ಭಾರತವನ್ನು ನಾವು ಕಳ್ಕೊಳ್ತೀವಿ ಅಂತ ನನಗೊಂದು ಭಯ ಬಂತು. ಅದಾದ ಮೇಲೆ ಕರೆಕ್ಟಾಗಿ 3 ತಿಂಗಳಲ್ಲಿ ನೋಡಿ ಬಂಧುಗಳೇ ಇದು ಮಾಡಿದ್ದಾರೆ. ನಾವು ಭಾರತದಲ್ಲಿರುವ ಎಲ್ಲರನ್ನು ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ. ಅಂದರೆ ಇದಕ್ಕೆ ಏನು ಅರ್ಥ, ಇತಿಹಾಸ ಓದಿದರೆ ನಿಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಲ್ಲ ಫಾಸಿಸ್ಟಿಕ್ ಫೋರ್ಸಸ್, ಜರ್ಮನಿ ಆಗಲಿ ಇಟಲಿ ಆಗಲಿ, ಅವರ ಫಾರ್ಮುಲಾ ಹೇಗಿರುತ್ತೆ ಅಂದರೆ ರಿಜಿಸ್ಟರ್, ಎಕ್ಸ್ಕ್ಲೂಡ್, ಎಲಿಮಿನೇಟ್. ದಿಸ್ ಇಸ್ ದಿ ಫಾರ್ಮುಲಾ. ರಿಜಿಸ್ಟರ್ ಮಾಡಲಿಕ್ಕೆ ಏನು ಅವಶ್ಯಕತೆ ಬಂತು? ಈಗ ಪ್ರತಿ 10 ವರ್ಷಕ್ಕೆ ನೀವು ಸೆನ್ಸಸ್ ಮಾಡ್ತಾ ಇದ್ದೀರಿ, ಎಲ್ಲ ಡೆವಲಪ್ಮೆಂಟಲ್ ಫ್ಯಾಕ್ಟರ್ಸು ನೀವು ಅದರಲ್ಲಿ ತಗೊಳ್ತಾ ಇದ್ದೀರಿ. ಮತ್ತೆ ಇದು ರಿಜಿಸ್ಟರ್ ಮಾಡಲಿಕ್ಕೆ ಏನು ಸಮಸ್ಯೆ ಆಯಿತು? ಅದಕ್ಕೇನು ಉತ್ತರ ಇಲ್ಲ. ಪಾರ್ಲಿಮೆಂಟಲ್ಲಿ ಎಲ್ಲ ಪಾರ್ಟಿಯವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸ್ವಲ್ಪ ಆಲೋಚನೆ ಮಾಡಿ, ಚರ್ಚೆ ಮಾಡೋಣ, ಡಿಸ್ಕಸ್ ಮಾಡೋಣ, ಡಿಸ್ಕಸ್ ಮಾಡಿದ ಮೇಲೆ ನಾವು ಡಿಸಿಷನ್ಗೆ ಬರೋಣ. ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದರೆ ದಡ್ಡತನದಕ್ಕೊಂದು ಲಿಮಿಟ್. ಅಂದರೆ ಸುಳ್ಳು ಹೇಳಲಿಕ್ಕೆ ಇನ್ನೂ ತುಂಬ ನೆಕ್ಸ್ಟ್ ಲೆವೆಲ್. ಈಗಾಗಲೇ ಪ್ರಧಾನಿ ಅವರು ಟಿವಿಯಲ್ಲಿ ಬಂದರೆ, ನ್ಯಾಷನಲ್ ಮೀಡಿಯಾದಲ್ಲಿ ಬಂದರೆ ಬರೀ ಸುಳ್ಳು, ಅದಕ್ಕೊಂದು ಲಿಮಿಟೇ ಇಲ್ಲ. ಮೊನ್ನೆ ಹೇಳಿದರು, ಈ ಹಿಂದೂ ಶರಣಾರ್ಥಿಗಳಿಗೆ ನಾವು ಮೈನಾರಿಟೀಸ್, ರಿಲಿಜಿಯಸ್ಲಿ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ಗೋಸ್ಕರ ಈ CAA ತಂದಿದ್ದೀವಿ ಅಂತ. ನಿಜವಾಗ್ಲೂ ನಾನು ಹೇಳಕ್ಕೆ ಹೋದ್ರೆ ಆ ಅಮೆಂಡ್ಮೆಂಟಲ್ಲಿ ಆ ಪದನೇ ಇಲ್ಲ. ರಿಲಿಜಿಯಸ್ಲಿ ಪರ್ಸಿಕ್ಯೂಟೆಡ್ ಅಂತ ಪದನೇ ಇಲ್ಲ. ಓದಬೇಕು ಯಾರಾದ್ರು ಅಮೆಂಡ್ಮೆಂಟ್. ಮುಸ್ಲಿಮನರು ಬಿಟ್ಟು ಉಳಿದವರೆಲ್ಲ ಬಂದರೆ ಈ 3 ದೇಶದಿಂದ ನಾವು ಪೌರತ್ವ ಕೊಡ್ತೀವಿ ಅಂತ ಅರ್ಥ. ಅದಕ್ಕೆ ನಿನ್ನೆ ಕೇಜ್ರಿವಾಲ್ ಒಬ್ಬರು ಪ್ರಶ್ನೆ ಕೇಳಿದ್ರು, ಪಾಕಿಸ್ತಾನ್ ಇಮ್ರಾನ್ ಖಾನ್ ಒಬ್ಬ ಹಿಂದೂ ಸ್ಪೈಯನ್ನು ಒಳಗಡೆ ಬಿಟ್ಟರೆ ಅವ್ರಿಗೆ ನೀವು ಸಿಟಿಸನ್ಶಿಪ್ ಕೊಡ್ತೀರಾ ಅಂತ. ವ್ಯಾಲಿಡ್ ಪ್ರಶ್ನೆ ತಾನೇ. ಮತ್ತೆ ರಿಲಿಜಿಯಸ್ಲಿ ಪರ್ಸಿಕ್ಯೂಟೆಡ್ಗೆ ನಾವು ಕೊಡ್ತೀವಿ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಆ ಪದನೇ ಆ ಪರ್ಟಿಕ್ಯುಲರ್ ಅಮೆಂಡ್ಮೆಂಟಲ್ಲಿ ಇಲ್ಲ.
ಮತ್ತೆ NRC ಬಗ್ಗೆ ನಾವು ಚರ್ಚೆನೇ ಮಾಡಿಲ್ಲ ಅಂತ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ. ಮನೆಯಲ್ಲಿರುವ ಸಣ್ಣ ಮಗು ಕೂಡ ನೋಡಿರುತ್ತೆ ಅಮಿತ್ ಶಾ 100 ಸಾರಿ NRC ಅಂತ ಹೇಳ್ತಾ ಇರೋದು. ಅಂದ್ರೆ ಈಗ ಹೋಮ್ ಮಿನಿಸ್ಟರ್ಗೂ ಪ್ರೈಮ್ ಮಿನಿಸ್ಟರ್ಗೂ ಏನು ಡಿಸ್ಕಷನ್ ನಡೆಯಲ್ವಾ, ಅಥವಾ ಏನ್ ನಡೀತಾ ಇದೆ ಆ ಸರ್ಕಾರದಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಪೂರ್ತಿ ನಾಟಕ, ಬೇರೆ ಏನಿಲ್ಲ. ಅಂದ್ರೆ ನಾವು ಏನು ಬೇಕಾದ್ರೆ ಸುಳ್ಳು ಹೇಳಬಹುದು. ಅದಕ್ಕೆ ಏನ್ ಕಾರಣ ಯಾರು ಕೇಳಲ್ಲ. ಮೀಡಿಯಾದಲ್ಲಿ ಒಬ್ಬರಿಗೆ ತ್ರಾಸಿದ್ರೆ ಪ್ರಶ್ನೆ ಕೇಳಬಹುದು, ಒಬ್ಬರಿಗೆ. ಆದ್ರೆ ಉಲ್ಟಾ 1 ಗಂಟೆ 2 ಗಂಟೆ ಕೂತ್ಕೊಂಡು ನಮಗೆ ಅಡ್ವೈಸ್ ಮಾಡ್ತಾರೆ. CA ಇಂದ ಏನ್ ಪ್ರಶ್ನೆ ಸ್ವಾಮಿ, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಇರುವುದು ಕಣ್ಣಿಗೆ ಕಾಣ್ತಾ ಇಲ್ವಾ? ಭಾರತದ ಒಂದು ಸೆಕ್ಯುಲರ್ ಕಾನ್ಸೆಪ್ಟ್ಗೆ ಧಕ್ಕೆ ತರುವ ಫಸ್ಟ್ ಕಾನೂನು ಅಂತ ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಈ ಒಂದು ವಿಷಯ ಸಾಕಲ್ವಾ ಈ ಪರ್ಟಿಕ್ಯುಲರ್ ಕಾನೂನನ್ನು ವಿರೋಧಿಸಲಿಕ್ಕೆ? ಇವತ್ತು ನಾವು ಹೇಳ್ತೀವಿ ಏನ್ ಜನಸಾಗರ ಸೇರಿದೆ ಇದಕ್ಕೆ ಯಾವುದೇ ನೇತೃತ್ವ ಇಲ್ಲ. ಹೌದು, ಇಡೀ ದೇಶದಲ್ಲಿ ನೋಡಿದ್ರೆ ಜನ ತಾನೇ ಬರ್ತಾ ಇದ್ದಾರೆ. ಯಾರ ಪೊಲಿಟಿಕಲ್ ಪಾರ್ಟಿನೂ ಇಲ್ಲ, ಯಾರ ನೇತೃತ್ವನೂ ಇಲ್ಲ, ಯಾರ ಕಂಟ್ರೋಲಲ್ಲಿ ಇಲ್ಲ. ಅವ್ರಿಗೆ ಒಂದೇ ಒಂದು ನೇತೃತ್ವ, ಸಂವಿಧಾನ. ಈ ಸಂವಿಧಾನಕ್ಕೋಸ್ಕರ ಬರ್ತಾ ಇದ್ದಾರೆ. ಬಹಳ ಮಂದಿ ಸಂವಿಧಾನದ ಬುಕ್ ತಗೊಂಡು ನನಗೆ ತೋರಿಸಿದ್ದಾರೆ, ನೋಡಿ ಸರ್ ನಾನು ತಗೊಂಡಿದ್ದೀನಿ ಅಂತ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಬಾಬಾ ಸಾಹೇಬ್ ಏನ್ ಸಂವಿಧಾನ ಕೊಟ್ಟಿದ್ದಾರೋ ಆ ಸಂವಿಧಾನದ ನೇತೃತ್ವದಲ್ಲಿ ಇವತ್ತೆಲ್ಲ ಬರ್ತಾ ಇದ್ದಾರೆ. ಇವತ್ತೆಲ್ಲ ಬಂದು ನಿಂತಿರುವುದು, ಈ ತಿರಂಗ ಹಿಡಿದು ಹೋರಾಟಕ್ಕೆ ಇಳಿದಿರುವುದು ಆ ಸಂವಿಧಾನವನ್ನು ಬಚಾವ್ ಮಾಡಲಿಕ್ಕೆ. ನಮಗೆ ಕಾಣ್ತಾ ಇರೋದು ನಿಮಗೆ ಕಾಣ್ತಾ ಇಲ್ಲವಪ್ಪ? ಹಾಗಾಗಿ ಸುಳ್ಳು ಹೇಳ ಮಿತಿನೂ ದಾಟಿ ಹೋಗಿದೆ. ಸಿಂಪಲ್ ಆಗಿ NRC ಬಗ್ಗೆ ಮತ್ತೆ NPR ಬಗ್ಗೆ ನಾನು ಹೇಳ್ಬಿಡ್ತೀನಿ. ಈ NPRಗೂ NRCಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೋಳಿ ಮುಟ್ಟೆಗೂ ಕೋಳಿಗೂ ಸಂಬಂಧ ಇಲ್ಲ ಅಂತ ಹೇಳೋ ತರ. ಕೋಳಿ ಮುಟ್ಟೆಯಿಂದ ಕೋಳಿನೇ ಬರುತ್ತೆ, ಬೇರೆ ಯಾವುದು ಬರಲ್ಲ. NPR ಇಂದ NRC ಬರುವುದು ರೂಲ್ಸ್ ಅಲ್ಲೇ ಇದೆ, ಬೇರೆ ಯಾರು ಹೇಳೋಕೆ ಅವಶ್ಯಕತೆನೇ ಇಲ್ಲ. ಒಂದು ಸಾರಿ ಆ NRC ರೂಲ್ಸ್ ತಗೊಂಡು ಓದಿದರೆ ಅದರ ಪ್ರೊಸೀಜರ್ ಹೇಗಿದ್ರೆ, ಫಸ್ಟ್ ನಾವು NPR ಮಾಡಬೇಕು. NPR ಅಂದ್ರೆ ಈ ದೇಶದಲ್ಲಿ ಇರುವ ಎಲ್ಲರೂ ಆರ್ಡಿನರಿಲಿ ರೆಸಿಡೆನ್ಸ್ ಅಂತೀವಿ, 6 ತಿಂಗಳವರೆಗೆ ವಾಸ ಇರುವವರು ಎಲ್ಲರ ಲೆಕ್ಕನೂ ತಗೊಳ್ಬೇಕು. ಲೆಕ್ಕ ತಗೊಂಡ ಮೇಲೆ ಅದರಲ್ಲಿ ಡೌಟ್ಫುಲ್ ಯಾರಿದ್ದಾರೆ ಅವರ ಮಾರ್ಕ್ ಮಾಡಬೇಕು. ಅವ್ರು ಯಾರು ಡೌಟ್ಫುಲ್ ಅಂತ ಮಾರ್ಕ್ ಮಾಡ್ತೀವಿ ಅವರನ್ನು ಡಬಲ್ ಚೆಕ್ ಮಾಡಬೇಕು. ಇದೆಲ್ಲ ಪ್ರೊಸೀಜರ್ ಕ್ಲಿಯರ್ ಆಗಿ ರೂಲ್ಸ್ ಅಲ್ಲಿ ಇದೆ. ಇವರು ಯಾರಿಗೆ ಡೌಟ್ಫುಲ್ ಮಾಡ್ತಾರೆ ಅಂತ ಮತ್ತೆ ನಾವು ಹೇಳಬೇಕಾ? ಇದೆಲ್ಲ ನಡೆಯುವ ಕೆಲಸನ? ಅವ್ರಿಗೂ ಗೊತ್ತಿದೆ ಇದೆಲ್ಲ ನಡೆಯಲ್ಲ ಅಂತ. ಆದರೆ ಮಾಡುವ ಉದ್ದೇಶ ಇಷ್ಟೇ, ಜನರಿಂದ ಸ್ಪ್ಲಿಟ್ ಮಾಡಬೇಕು. ಒಂದು ದ್ವೇಷವನ್ನು ನಾವು ಡೆವಲಪ್ ಮಾಡಬೇಕು. ಆ ದ್ವೇಷವಿಂದ ನಾವು ಹೇಗೋ ಒಂದು ಮೆಜಾರಿಟಿಯನ್ನು ಕೈಯಲ್ಲಿ ಇಟ್ಟುಕೊಂಡು ವೋಟ್ ತಗೊಳ್ಬೇಕು. ಅವ್ರದ್ದು ಮೇಜರ್ ಆದ ಕ್ರೈಟೀರಿಯಾ ಇಶ್ಯೂ ಇದು. ಮತ್ತೆ ಹಿಂದೂ ರಾಷ್ಟ್ರ ಮಾಡ್ತೀವಿ. ನಾ ಇವತ್ತು ಹೇಳ್ತೀನಿ, ನೀವು ಇನ್ನು 1000 ವರ್ಷ ಆದರೂ ಮಾಡೋಕ್ಕಾಗಲ್ಲ. 1000 ವರ್ಷ ಆದರೂ ಮಾಡೋಕ್ಕಾಗಲ್ಲ. ಹಿಂದೂ ರಾಷ್ಟ್ರ ಅಂದ್ರೆ ಏನು? ಜಾತಿಯ ರಾಷ್ಟ್ರ ಅದು. ಕಳೆದ 70 ವರ್ಷದಿಂದ ನಾವು ಬಚಾವಾಗ್ತಾ ಇದ್ದೀವಿ. ಯಾವ ಕೆಳಜಾತಿ, ಯಾವ ಮಧ್ಯವರ್ಗದ ಜಾತಿ ಇದ್ದೀವಿ, ಕಳೆದ 70 ವರ್ಷದಿಂದ ಈ ಸಂವಿಧಾನದಿಂದ ನಾವು ಬಚಾವಾಗಿ ಇವತ್ತು ಈ ಪೊಸಿಷನ್ಗೆ ಬಂದು ನಿಂತು ಮಾತಾಡ್ತಾ ಇದ್ದೀವಿ. ನೀವು ಮತ್ತೆ ನಮಗೆ ಅಲ್ಲಿ ತಗೊಂಡು ಹೋಗ್ತೀರಾ? 1000 ವರ್ಷ ಆದರೂ ನಾವು ಬಿಡಲ್ಲ. ನಾನು ನಮ್ಮ ಎಲ್ಲ ಹಿಂದೂ ಸಹೋದರರಿಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಇವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಜನಸಾಗರದ ಜೊತೆಗೆ ನೀವು ಮನೆಯಲ್ಲಿರೋದು ಬಿಟ್ಟು ಬಂದು ನೀವು ಸೇರಬೇಕು. ಇವತ್ತು ಸರ್ಕಾರಕ್ಕೆ ನಾವು ತೋರಿಸಬೇಕು, ನೀವು ಸಂವಿಧಾನಕ್ಕೆ ಮುಟ್ಟಕ್ಕೆ ಹೋದರೆ ನಾವು ಭಾರತೀಯರು ಸುಮ್ಮನಿರಲ್ಲ. ಇಷ್ಟೇ ಕಷ್ಟ, ಪ್ರಿನ್ಸಿಪಲ್ ಇಷ್ಟೇ. ಹಾಗಾಗಿ ದೇಶ ಪೂರ್ತಿ, ಇದು ಉಳ್ಳಾಲ ಮಾತ್ರ ಇಲ್ಲ, ಇವತ್ತು ದೇಶ ಪೂರ್ತಿ ಜನ ಹೊರಗಡೆ ಬಂದಿದ್ದಾರೆ ರೋಡ್ಗೆ. 30ರಿಂದ ಹೆಚ್ಚು ಯೂನಿವರ್ಸಿಟೀಸ್ ಮಕ್ಕಳು ಈಗ ಬೀದಿಗೆ ಬಂದಿದ್ದಾರೆ. ಅವ್ರಿಗೇನು ಬೇರೆ ಕೆಲಸ ಇಲ್ವಾ? ಓದುವುದು ಬಿಟ್ಟು ಲಾಠಿ ಬಿಟ್ಟು ತಗೊಳ್ಬೇಕು ಅವರಿಗೆ. ಆ ಒಂದು ಪರಿಸ್ಥಿತಿಯಲ್ಲಿಯೂ ಈ ಸರ್ಕಾರ ಕೇಳಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಆ ಭ್ರಮೆ, ಅರಗನ್ಸ್,
ಅಷ್ಟು ಅರಗೆನ್ಸ್. ಅವ್ರ ಅರಗೆನ್ಸ್ ತೋರಿಸ್ತಾ ಜನಸಾಗರ ಡೆವಲಪ್ ಆಗ್ತಾನೆ ಹೋಗ್ತದೆ. ಎಷ್ಟು ಜಲ್ದಿ ನೀವು ಇದನ್ನು ವಾಪಸ್ ಪಡಿತೀರೋ ಅಷ್ಟು ನಿಮಗೆ ಒಳ್ಳೇದು. ಸೀರಿಯಸ್ ಆಗಿ ನಾನು ಹೇಳ್ತೀನಿ. ಮತ್ತೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಾನು ಹೇಳುವ ಅವಶ್ಯಕತೆ ಇಲ್ಲ. ಇವತ್ತು ನಿಜವಾಗ್ಲೂ ಕೆಟ್ಟ ಪರಿಸ್ಥಿತಿ ಇದೆ. ಬರುವ ಕಾಲಗಳಲ್ಲಿ ಬಹಳ ಒಂದು ಡಿಫಿಕಲ್ಟ್ ಸಿಚುವೇಶನ್ ವಿ ಹ್ಯಾವ್ ಟು ಫೇಸ್. ನಾವೆಲ್ಲ ರೆಡಿ ಆಗಬೇಕು ಅದಕ್ಕೆಲ್ಲ. ಈ ಸರ್ಕಾರ ಹೇಗೆ ಮಾಡಬೇಕು ಅಂತ ವಿಷಯ ಗೊತ್ತೇ ಇಲ್ಲ. ಎಲೆಕ್ಷನ್ ಹೇಗೆ ಗೆಲ್ಲಬೇಕು ಅಂತ ಗೊತ್ತಿದೆ ಇವರಿಗೆ, ಆದ್ರೆ ಒಂದು ಗವರ್ನೆನ್ಸ್ ಹೇಗೆ ಮಾಡಬೇಕು ಅಂತ ಒಂದು ಚೂರು ಕೂಡ ಅವರಿಗೆ ಐಡಿಯಾ ಇಲ್ಲ. ಅವ್ರು ಮಾಡುವ ಎಲ್ಲ ಕೃತ್ಯಗಳನ್ನು ಅದೇ ಗೊತ್ತಾಗುತ್ತೆ. ಈ ಗವರ್ಮೆಂಟ್ ಬಂದಾಗ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಲೆಸ್ ಗವರ್ಮೆಂಟ್ ಅಂತ ಹೇಳಿದ್ರು. ಈ ನ್ಯಾಷನಲ್ ರಿಜಿಸ್ಟರ್ ಮಾಡುವುದೇ ನಾ ಲೆಸ್ ಗವರ್ಮೆಂಟ್. 130 ಮಿಲಿಯನ್ ಜನ ಮನೆಗೆ ಹೋಗಿ 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 ಅವ್ರು ರಿಜಿಸ್ಟರ್ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ ಈ ಪರ್ಟಿಕ್ಯುಲರ್ ಕಂಟ್ರಿಗೆ. ಇದೇನಾ ನೀವು ಲೆಸ್ ಗವರ್ಮೆಂಟ್? ಹಾಗಾಗಿ ಅದರ ಬಗ್ಗೆ ನಾವು ಚರ್ಚೆ ಮಾಡುವ ಅವಶ್ಯಕತೆನೇ ಇಲ್ಲ. ಬಹಳ ನಾವು ಕ್ಲಿಯರ್ ಆಗಿ ಇದನ್ನು ಹೇಗೆ ಎದುರಿಸಬೇಕು ಅಂತ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಅವ್ರ ರಿಕ್ವೈರ್ಮೆಂಟ್ ಒಡೆದಾಟ ಮಾಡಿಸ್ಬೇಕು. ಇವತ್ತು ನೀವು ಯು ಬಿಲೀವ್ ಇಟ್ ಆರ್ ನಾಟ್, ಕಾಯ್ತಾ ಕೂತಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ರೈಟ್ ತರ ಆಗುತ್ತೆ, ಹಿಂದೂ ಮುಸಲ್ಮಾನ್ಗಳು ಒಡೆದಾಟ ಮಾಡ್ತಾರೆ ಅಂತ ಕಾಯ್ತಾ ಕೂತಿದ್ದಾರೆ. ಇವತ್ತಾಗುತ್ತಾ, ನಾಳೆ ಆಗುತ್ತಾ, ನಾಡಿದ್ದು ಆಗುತ್ತಾ ಅಂತ. ಆದ್ರೆ ಇವತ್ತನೇ 25ನೇ ದಿವಸ ಒಂದು ಚೂರು ಇನ್ಸಿಡೆಂಟ್ ಆಗ್ಲಿಲ್ಲ. ಎಲ್ಲಿದು ಒಂದು ಚೂರು ಇನ್ಸಿಡೆಂಟ್ ಆಗ್ಲಿಲ್ಲ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ಇದು ನೀವು ಎಕ್ಸ್ಪೆಕ್ಟ್ ಮಾಡುವ ಜನ ಇಲ್ಲ. ಇಲ್ಲಿ ಎಲ್ಲ ನಿಂತಿರೋರು ನಿಜವಾದ ದೇಶ ಪ್ರೇಮಿಗಳು, ನಿಜವಾದ ಸಂವಿಧಾನದ ಪ್ರೇಮಿಗಳು. ಹಾಗಾಗಿ ನೀವು ಇನ್ನು ಎಷ್ಟು ಟೈಮ್ ಮಾಡಿದ್ರು, ಎಷ್ಟು ಟೈಮ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರು, ಆ ಹೊಡೆದಾಟ ಆಗೋದಿಲ್ಲ, ಆಗ್ಲಿಕ್ಕೆ ನಾವು ಬಿಡಬಾರ್ದು. ಅದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆಗ ನಾವು ಮಾಡಿಬಿಟ್ರೆ ಅವರಿಗೆ ಸಕ್ಸಸ್ ಆಗದಂಗೆ ಅರ್ಥ. ಹಾಗಾಗಿ ನಾವು ಬಹಳ ಒಂದು ಧೈರ್ಯ ತೋರಿಸುವ ಒಂದು ಟೈಮ್ ಇದೆ. ಈ ಟೈಮ್ ಧೈರ್ಯ ತೋರಿಸುವ ಟೈಮ್. ಎಷ್ಟು ಜನ ಇಲ್ಲಿ ಧೈರ್ಯ ಇದೆ? ಇದೆಯಲ್ಲ. ಇವತ್ತು ನಮಗೆ ಕೋಪ ಬೇಕಿಲ್ಲ. ಕೋಪ ಈಸಿಯಾಗಿ ನಮಗೆ ಬರುತ್ತೆ. ಏನೋ ಯಾರೋ ಒಂದು ಮಾಡಿದ್ರೆ ವಾಪಸ್ ಮಾಡ್ಲಿಕ್ಕೆ ನಮಗೆ ಗೊತ್ತಿದೆ. ಆದ್ರೆ ಇದು ಕೋಪ ತೋರಿಸುವ ಟೈಮ್ ಇಲ್ಲ, ಇದು ಧೈರ್ಯ ತೋರಿಸುವ ಟೈಮ್. ಯಾವ ರೀತಿ ಧೈರ್ಯ ಅಂದ್ರೆ, ಗಾಂಧೀಜಿ ನಮಗೆ ತೋರಿಸ್ಕೊಟ್ಟ ಧೈರ್ಯ. ಬ್ರಿಟಿಷರನ್ನು ನಾವು ಹೇಗೆ ಓಡಿಸಿದೀವಿ ಅದೇ ಒಂದು ಧೈರ್ಯ ನಾವು ಈಗ ತೋರಿಸಬೇಕಾದ ಅವಶ್ಯಕತೆ ಇದೆ. ಅದು ನೀವು ಮಾಡಬೇಕು. ನಾನು ಮೊನ್ನೆ ಹೋಮ್ ಮಿನಿಸ್ಟರ್ಗೆ ಒಂದು ಪತ್ರ ಬರೆದೆ. ಅಮಿತ್ ಶಾ ಅವರೇ, ನೀವು NRC ಮಾಡ್ತೀವಿ ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳಿದಿರಲ್ಲ, ನೀವು NRC ಮಾಡಿದ್ರೆ ದೇವರಾಣಿಗೂ ನಾನು ದಾಖಲೆ ಕೊಡಲ್ಲ. ನಾನು ದಾಖಲೆ ಕೊಡದೇ ಇದ್ರೆ ನೀವು ನನಗೆ ಏನು ಶಿಕ್ಷೆ ಮಾಡ್ತೀರೋ ನೀವು ಮಾಡಿ, ಅಂದ್ರೆ ನಾನು ಅದನ್ನು ತಪ್ಪಿಸಿಕೊಳ್ಳಲ್ಲ. ನೀವು ನನಗೆ ಜೈಲಿಗೆ ಹಾಕ್ತೀರಾ, ಯಾವುದು ಜೈಲು ಅಂತ ನನಗೊಂದು ಸ್ವಲ್ಪ ಪ್ರೆಫರೆನ್ಸ್ ಕೊಡಿ. ಯಾಕಂದ್ರೆ ನಾನು ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲ, ನನಗೊಂದು ಪ್ರೆಫರೆನ್ಸ್ ಕೊಟ್ಟು ಫಸ್ಟ್ ನನ್ನನ್ನು ಹಾಕಿ. ಈ ಹೋರಾಟದಲ್ಲಿ ಬಹಳ ಸ್ಯಾಕ್ರಿಫೈಸಸ್ ಇದೆ. ನಾವು ಅದಕ್ಕೆ ರೆಡಿ ಆಗಬೇಕು. ಸುಮ್ಮನೆ ಬಂದಿರಲ್ಲ ನಮಗೆ ಸ್ವತಂತ್ರ, ಸುಮ್ಮನೆ ಬಂದಿರಲ್ಲ. ಸಾವಿರಾರು ಮಂದಿ ಈ ಸತ್ಯಾಗ್ರಹವನ್ನು ತಗೊಂಡ್ರು. ಎಷ್ಟೇ ವೈಲೆನ್ಸ್ ಅವ್ರ ಮೇಲೆ ಮಾಡಿದ್ರು ಕೂಡ ಅಹಿಂಸಾ ಪಾತಲ್ಲೇ ಬ್ರಿಟಿಷರ್ಗೆ ಓಡಿಸಿದ್ರು. ಆ ಸ್ಯಾಕ್ರಿಫೈಸ್ ಅನ್ನು ಈಗ ನಾವು ತೋರಿಸ್ಬೇಕಾದ್ರೆ ನಮ್ಗೆ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ಯಾರಿಗೆ ಬರೀ ಕೋಪ ಇದೆಯೋ ಅವರೆಲ್ಲ ದಯವಿಟ್ಟು ಹೋಗ್ಬಿಡಿ. ಯಾರಿಗೆ ಧೈರ್ಯ ಇದೆಯೋ ಅವ್ರು ಮಾತ್ರ ಇದೆ. ನನ್ನ ಜೊತೆಗೆ ಯಾರು ಜೈಲಿಗೆ ಬರ್ಲಿಕ್ಕೆ ರೆಡಿ ಇದ್ದೀರೋ ನೀವು ಇರಿ. ಹಾಗಾಗಿ ಇವತ್ತು ಇಡೀ ಭಾರತ ದೇಶದಲ್ಲಿ 25 ಜನ ಪ್ರಾಣ ಕಳ್ಕೊಂಡ್ರು ಇದುವರೆಗೆ. ನಮ್ಮ ಜಿಲ್ಲೆಯಲ್ಲಿ 2 ಜನ ಸೇರ್ಕೊಂಡು. ಅವರ ತ್ಯಾಗವನ್ನು, ಅವರ ಒಂದು ಧೈರ್ಯವನ್ನು ನಾವು ಖಂಡಿತ ಸುಮ್ಮನೆ ಪೋಲಾಗಲಿಕ್ಕೆ ಬಿಡಬಾರದು. ನಾವೆಲ್ಲ ಒಟ್ಟಿಗೆ ನಿಲ್ಲಬೇಕು. ಮತ್ತೆ ಒಂದು ಮೂವ್ಮೆಂಟ್ ಅದು ಯಾವಾಗ ಸಕ್ಸಸ್ ಆಗುತ್ತೆ ಅಂದ್ರೆ ಇನ್ನೂ 1,000 ಜನ ಸೇರಬೇಕು. ಅವರ ಸೇರುವ ಒಂದು ವಾತಾವರಣ ನಾವು ಮಾಡಿಕೊಡ್ಬೇಕು. ನಾವು ಆ ವಾತಾವರಣ ಕೆಡಿಸಿಬಿಟ್ರೆ, ಇವತ್ತು ನಾವು ವಾಪಸ್ ಹೋಗುವಾಗ ಡಿಸಿಪ್ಲಿನ್ ಆಗಿ ಹೋಗಿಲ್ಲ ಅಂದ್ರೆ ಆ 1000 ಜನ ಮತ್ತೆ ಬರಲ್ಲ. ನಮಗೆ ಈ ಮೂವ್ಮೆಂಟ್ ಅನ್ನು ದೊಡ್ಡದಾಕಬೇಕು. ಇನ್ನು ಸಾವಿರಾರು ಜನ ನಮ್ಮ ಜೊತೆಗೆ ಸೇರಬೇಕು. ಆ ವಾತಾವರಣ ನಾವು ಸೃಷ್ಟಿ ಮಾಡಬೇಕು. ಹಾಗಾಗಿ ಬಹಳ ಒಂದು ಸೂಕ್ಷ್ಮತೆಯಿಂದ, ಡಿಸಿಪ್ಲಿನ್ ಇಂದ ಈ ಒಂದು ಪ್ರೊಟೆಸ್ಟ್ ಅನ್ನು ಮುಂದೆ ತಗೋಬೇಕು. ಇದರಲ್ಲಿ ಯಾರು ಲೀಡರ್ ಇಲ್ಲ,
ಯಾರ ನೇತೃತ್ವದ ಇಲ್ಲ, ಸಂವಿಧಾನದ ನೇತೃತ್ವಕ್ಕೆ ಕೆಳಗಡೆ ನಾವು ಕೆಲಸ ಮಾಡ್ತೀವಿ. ಇಡೀ ದೇಶದಲ್ಲಿ ನಡೀತಾ ಇದೆ. ಹಾಗಾಗಿ ಈ NRC NPR ಅಲ್ಲಿ ಅವರಿಗೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಬಿಡಬಾರದು. ಯಾಕಂದ್ರೆ ಬೇರೆ ಬೇರೆ ವಿಷಯದಲ್ಲಿ ಅವ್ರು ಮಾಡಿರಬಹುದು, ಬಟ್ ಈ ವಿಷಯದಲ್ಲಿ ಅದು ಮಾಡೋಕ್ಕಾಗಲ್ಲ. ಪ್ರತಿ ಒಬ್ಬರು ನಾವು ಈ ಇಂಡಿವಿಜುವಲ್ ಸತ್ಯಾಗ್ರಹ, ಸಿವಿಲ್ ಡಿಸೋಬಿಡಿಯನ್ಸ್ ಅಂತ ಏನು ಹೇಳ್ತೀವಿ. ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿ ಇದೇ ಕತೆ ಆಯಿತು. ಸೌತ್ ಆಫ್ರಿಕಾದಲ್ಲಿರುವ ಎಲ್ಲ ಭಾರತೀಯರು ನೀವು ರಿಜಿಸ್ಟರ್ ಮಾಡಬೇಕು ಅಂತ ಅಲ್ಲಿ ಜನರಲ್ ಸ್ಮಟ್ಸ್ ಅಂತ ಒಬ್ಬನು ಹೇಳಿದ. 8,000 ಜನ ಇದ್ರು, ಅದರಲ್ಲಿ 6,000 ಜನಕ್ಕೆ ಮಾಡಬಹುದಾಯ್ತು. ಯಾಕಂದ್ರೆ ಅವರೆಲ್ಲ ಇಂಡಸ್ಟ್ರಿಯಲಿಸ್ಟ್ ದೊಡ್ಡವರು. 2,000 ಲೇಬರರ್ ಇದ್ರು. ಆ 2,000 ಲೇಬರರ್ಗೆ ಮಾಡಕ್ ಆಗ್ಲಿಲ್ಲ. ಆ 8,000 ಜನನು ತಮ್ಮ ಡಾಕ್ಯುಮೆಂಟ್ಸ್ ಅನ್ನು ಬೆಂಕಿಗೆ ಸುಟ್ರು. ಅದರಲ್ಲಿ 6,000 ಜನ ಜೈಲಿಗೆ ಹೋದ್ರು. ಮತ್ತೆ ಅವನು ವಾಪಸ್ ಪಡೆದ ಕಾನೂನು. ಹಾಗಾಗಿ ನಮ್ಮ ಕೈಯಿಂದ ನಮ್ಮ ದಾಖಲೆ, ನಮ್ಮ ಇನ್ಫಾರ್ಮೇಶನ್ ಕೇಳಲಿಕ್ಕೆ ಅವರಿಗೆ ಫೋರ್ಸ್ ಮಾಡಲಿಕ್ಕೆ ಬರಲ್ಲ. ಅದನ್ನ ನಾವಾಗಿ ಕೊಟ್ಟರೆ ಮಾತ್ರ ಇದು. ಬೇರೆ ಯಾರು ಬೇಕಾದ್ರೆ ಹೋಗ್ಲಿ, ನಾನು ಕೊಡಲ್ಲ ಅಂತ ನೀವೊಂದು ವಚನ ತಗೊಳ್ಬೇಕು, ಅದ್ರ ಜೊತೆಗೆ ನಿಲ್ಲಬೇಕು. ನಾನು ನಿಂತಿದ್ದೀನಿ, ಈ ವೇದಿಕೆಯಲ್ಲಿರುವ ಬಹುಶಃ ಎಲ್ಲರೂ ನಿಂತಿದ್ದಾರೆ, ನಾವೆಲ್ಲರೂ ನಿಲ್ಲಬೇಕು. ಆವಾಗ ಈ ಕಾನೂನು ಮತ್ತೆ ಈ ಸರ್ಕಾರ ಏನ್ ಮಾಡ್ತಾರೆ ಅಂತ ನೋಡೋಣ. ಅವರ ಕಾನೂನನ್ನು ಅವ್ರ ಮುಖದಲ್ಲೇ ಬಿಸಾಕೋಣ. ಕೊನೆಯದಾಗಿ ಒಂದು ಮಾತು, ನಾನು ಹೇಳಿದೆ ಇವ್ರು ಸ್ವಲ್ಪ ಸೂಕ್ಷ್ಮವಾಗಿ ಬರ್ತಾರೆ ಅಂತ. ಈಗ NRC ಅಂತ ಹೇಳಿ ನಾವು NRC ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಹೇಳಿದ ಮೇಲೆ NPR ಮಾಡ್ತೀವಿ ಅಂತ ಬಂದಿದ್ದಾರೆ. ನಾನು ಹೇಳಿದೆ NPRಗೂ NRCಗೂ ವ್ಯತ್ಯಾಸ ಇಲ್ಲ. NPR ಮಾಡಿದ ಮೇಲೆ NRC ಮಾಡಬೇಕು, ಇದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ NPR ಅನ್ನು ಸ್ವಲ್ಪ ದಿವಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಅಧಿಕಾರಿಗಳು ಬರ್ತಾರೆ, ನಿಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಬಹಳ ಕ್ಲಿಯರ್ ಆಗಿ ಅವರಿಗೆ ಕೇಳಿ, ಇದು ಯಾವ ಮಾಹಿತಿ, ಸೆನ್ಸಸ್ಗೆ ಕೇಳ್ತೀರಾ NPRಗೆ ಕೇಳ್ತೀರಾ? ಇದರ ಒಳಗಡೆ ಈ NPR ಅಲ್ಲಿ ಏನೇನು ಪ್ರಶ್ನೆ ಬರುತ್ತೆ ಅಂತ ತಿಳ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಪೌರತ್ವವನ್ನು ಚೆಕ್ ಮಾಡುವ ಎಲ್ಲಾ ಪ್ರಶ್ನೆಗಳು ಅದರಲ್ಲಿ ಬರುತ್ತೆ. ನಿಮ್ಮ ತಂದೆ ಏನು, ತಂದೆ ಹೆಸರು ಏನು, ಅವ್ರು ಎಲ್ಲಿ ಹುಟ್ಟಿದ್ದಾರೆ, ಇದೆಲ್ಲ ಬರುತ್ತೆ. ಅದನ್ನ ಸರ್ಕ್ಯುಲೇಟ್ ಮಾಡ್ತೀವಿ, ನೀವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಕ್ಲಿಯರ್ ಆಗಿ ಅವ್ರಿಗೆ ಹೇಳಿ, NPRಗೆ ನಾವು ಮಾಹಿತಿ ಕೊಡಲ್ಲ, ಸೆನ್ಸಸ್ಗೆ ಕೊಡ್ತೀವಿ. ಇಲ್ಲ NPRಗೆ ನೀವು ಮಾಹಿತಿ ಪಡೆಯಬೇಕಂತ ಬಂದಿದ್ದೀರಾ, ನಿಮಗೆ ಚಾಯ್ ಬೇಕಾ, ಕಾಫಿ ಬೇಕಾ, ಚಾಯ್ ಕೊಟ್ಟು ಕಳಿಸಿ. ಮರ್ಯಾದೆಯಿಂದ ಮಾತಾಡಿ ಅವರಿಗೆ ಚಾಯ್ ಒಂದು ಕೊಟ್ಟು ಕಳಿಸಿ. ಅವರು ಸರ್ಕಾರ ಕೆಲಸದಲ್ಲಿ ಬಂದಿದ್ದಾರೆ, ಅವರ ಕೆಲಸವನ್ನು ಮಾಡ್ಲಿಕ್ಕೆ ಅವರು ಬಂದಿದ್ದಾರೆ. ಆದ್ರೆ ನಾವು ಮಾತ್ರ ಈ NPRಗೆ ಯಾವ ಕಾರಣಕ್ಕೂ ನಮ್ಮ ಇನ್ಫಾರ್ಮೇಶನ್ ಕೊಡಲ್ಲ ಅಂತ ನೀವು ಒಂದು ಪ್ರಾಮಿಸ್ ತಗೊಳ್ಬೇಕು. ನಮಗೋಸ್ಕರ ಅಲ್ಲ, ನಮ್ಮ ಅಕ್ಕಪಕ್ಕ ಇರುವ ಎಲ್ಲರಿಗೋಸ್ಕರ ನಾವು ಈ ಕೆಲಸವನ್ನು ಮಾಡಲೇಬೇಕು ಅಂತ ವಿನಂತಿ ಮಾಡ್ತಾ, ಮತ್ತೆ ಈ ಹೋರಾಟವನ್ನು ಬಹಳ ಬುದ್ಧಿವಂತಿಕೆಯಿಂದ ನೀವು ಎದುರಿಸಬೇಕಾಗುತ್ತೆ. ಬರೀ ಫೋರ್ಸ್ ಇಂದ ಆಗೋದಿಲ್ಲ. ಗಾಂಧೀಜಿ ತೋರಿಸಿಕೊಟ್ಟುವ ಆ ಒಂದು ಧೈರ್ಯ ಮತ್ತೆ ಬುದ್ಧಿವಂತಿಕೆ ಎರಡನ್ನೂ ಸೇರಿ ಎದುರಿಸಬೇಕು. ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಇದರಲ್ಲಿ ಯಾವುದೇ ಭೇದ ಭಾವ ಏನೂ ಇಲ್ಲ. ಇದರಲ್ಲಿ ಖಂಡಿತ ನಮಗೆ ಸೋಲೇ ಇಲ್ಲ ಅಂತ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.